ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರುವ ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕ್ ಹಾಗೂ ದೇನಾ ಬ್ಯಾಂಕ್ಗಳನ್ನು ವಿಲೀನಗೊಳಿಸುವಂತಹ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನು ವಿರೋಧಿಸಿ ಬ್ಯಾಂಕ್ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ಕುಂದಾಪುರದ ಸಿಂಡಿಕೇಟ್ ಬ್ಯಾಂಕ್ ಮುಖ್ಯ ಶಾಖೆಯ ಬಳಿ ಪ್ರತಿಭಟನೆ ನಡೆಸಿದ ಬ್ಯಾಂಕ್ ಸಿಬ್ಬಂದಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘಟನೆಯ ಅಧ್ಯಕ್ಷ ರಾಮಮೋಹನ್, ಬ್ಯಾಂಕ್ಗಳ ವಿಲೀನವನ್ನ ಕೇಂದ್ರ ಸರ್ಕಾರ ಕೂಡಲೇ ಕೈಬಿಡಬೇಕು. ಬ್ಯಾಂಕ್ಗಳ ವಿಲೀನದಿಂದ ಏನನ್ನು ಸಾಧಿಸಲಾಗುವುದಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದ್ರೂ ಕೂಡ ಸರ್ಕಾರದ ಈ ನಡೆ ಆಶ್ಚರ್ಯವನ್ನ ತಂದಿದೆ. ನೆನೆಗುದಿಗೆ ಬಿದ್ದಿರುವಂತಹ ವೇತನ ಪರಿಷ್ಕರಣೆ ಹಾಗೂ ಎಲ್ಲರಿಗೂ ಸಮಾನ ಪಿಂಚಣಿ ಸಿಗಲೇಬೇಕು ಎಂದು ಒತ್ತಾಯಿಸಿದರು. ಉಡುಪಿ ಜಿಲ್ಲಾ ಬ್ಯಾಂಕ್ ಸಂಘಟನೆಗಳ ಸಂಯುಕ್ತ ವೇದಿಕೆಯ ಸಂಚಾಲಕ ಹೆರಾಲ್ಡ್ ಡಿಸೋಜಾ, ರಘುರಾಮಕೃಷ್ಣ ಬಳ್ಳಾಲ್, ನಾಗೇಶ್, ಪ್ರೇಮನಾಥ, ಯುಕೆ ಬಿಲ್ಲವ, ವರದರಾಜ್, ಅಧಿಕಾರಿ ಸಂಘಟನೆಯ ಹೇಮಂತ್, ರವಿಶಂಕರ್, ಅಶೋಕ್ ಸಾಲ್ಯಾನ್, ನೌಕರ ಸಂಘಟನೆಯ ರವೀಂದ್ರ, ರಮೇಶ್ ನಾವಡ, ಸತೀಶ್ ಮಧ್ಯಸ್ಥ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು. In 1969 took a bold decision and nationalized 14 banks. 14 banks were nationalized at particular junction. Then later on in 80s, 6 more banks were merged. But today government feels that merger is the need of the what for merger? For the benefit of certain vested interests, for the benefit of corporators and for the benefit of governments. Ultimately their goal is to privatize the entire banking industry. Comrade, this cannot be allowed. As soon as the decision took place on 17th September, throughout the country